ಬಡವರನ್ನ ಕಣ್ಣನೀರು ಒಚ್ಚುನ ಕೆಲಸ ಜವಣರಿಡಿದು ಶುರುವಾವಡಾತನೆಂದು ಮಂತ್ರಿ ಯುಟಿ ಖಾದರ್ ಪಂತೆರ ಉಳ್ಳಾಲ SSF ಶಾಂತಿಬಾಗ್ ಶಾಖೆ ಈದ್ ಪರ್ಬದ ಲೆಕ್ಕುಡು ದೇರ್ಲಕಟ್ಟೆ ಏನಪೊಯ ಆಸ್ಪತ್ರೆಡು ಮಧ್ಯಾಹ್ನದ ವನಸ್ಸು ಅಟ್ಟಣೆ ಮಲ್ತದೆತದ ಅವೆನು ಕೊರ್ದು ಮಂತ್ರಿಯರ ಪಾತಿರೇರ अल्लाह तेरा है एहसान रोज़ नमाज़ें और कुरान ಈದುಲ್ ಫಿತರ್ ಪರ್ಬದ ಲೆಕ್ಕುಡು ಉಳ್ಳಾಲ SSF ಶಾಂತಿಬಾಗ್ ಶಾಖೆ ದಾನಿಲೆಟ್ಟು ದೇರ್ಲಕಟ್ಟೆ ಏನಪೊಯ ಆಸ್ಪತ್ರೆಡು ಸೀಕಗ್ ಮರ್ದುಡುಪ್ಪು ನಕ್ಲೆಗ್ ಮಧ್ಯಾಹ್ನದ ವನಸ್ಸು ಅಟ್ಟಣೆ ಮಲ್ತದಿತ್ತೆರ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿ ಯುಟಿ ಖಾದರ್ ಮಾತ್ರಿಗಳ ಮನಸ್ಸು ಕೊರಿಯರ ಈ ಪೊರ್ತುಡು ಮಂತ್ರಿಯರ ಪಾತಿರ್ದು ಬಡವರಿಗೂ SSF ಸಂಘಟನೆದ ಜವಣೆರ್ ಮಧ್ಯಾಹ್ನದ ವನಸ್ಸು ಕೊರ್ದು ಈದ್ ಪರ್ಬದ ನಿಜವಾಯಿನ ಸಂದೇಶವನ್ನು ಜನಕ್ಲೆಗೂ ತಿರಿಪಾ ಮುಂಚಾದ ಬಡವರನ್ನ ಕಣ್ಣನೀರು ಒಚ್ಚಿನ ಕೆಲಸ ಜವಣೆರೆಡ್ದು ಶುರು ಆವಡಾತನನ್ ಪಂಡೆರ SSF ಉಳ್ಳಾಲ ಎಗ್ಗೆದ ಗುರ್ಕರ್ ಸೈಯದ್ ಜುಬೇದ್ ತಂಗಳ್ ಉದ್ಯಮಿ ರಶೀದ್ ಹಾಜಿ SSF ಶಾಂತಿಬಾಗ್ ಮರ್ಯಾದೆ ಗುರ್ಕರೇರ್ ಇಲಿಯಾಸ್ ಕಾಫಿ SSF ನಾಯಕರ ಅಲ್ತಾಫ್ ಕುಂಪಳ ಜಾಫರ್ ಅಳೆಕಳ ಪಾಲ್ದೆ ತುಂಬೇರ SSF ಶಾಂತಿಬಾಗ್ ಶಾಖೆ 7 ವರ್ಷಲಿಡಿದು ಬುಡಂದೆ ಏನಪೊಯ ಆಸ್ಪತ್ರೆದ ಸೀಕದತೆ ವನಸವದ ಗೌನ್ ಬೈ SSF ಶಾಂತಿಬಾಗ್ ಯೂನಿಟ್ ವತಿಯಿಂದ ಈದ್ ಹಬ್ಬದ ಪ್ರಯುಕ್ತ ನಮ್ಮ ಏನಪೊಯ ಆಸ್ಪತ್ರೆಯಲ್ಲಿ ನಮ್ಮ ಒಳರೋಗಿಗಳಿಗೆ ಸಿಬ್ಬಂದಿ ವರ್ಗದವರಿಗೆ ಇಲ್ಲಿರುವ ಮಿತ್ರರಿಗೆ ಬಹುಶಃ ಇವತ್ತು ಊಟವನ್ನು ಹಂಚುವಂಥ ಅವಕಾಶ ಹಮ್ಮಿಕೊಂಡಿದ್ದಾರೆ. SSFನವರ ಈ ಒಂದು 7 ವರ್ಷಗಳ ಈ ಒಂದು ಕಾರ್ಯಕ್ರಮ ಯಾವ ಉದ್ದೇಶ ಅಂತ ಹೇಳಿದರೆ ಬಹುಶಃ ನಾವೆಲ್ಲರೂ ಆ ಸಂತೋಷದ ಈದ್ ಹಬ್ಬ ಆಚೆ ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರಾಗಿ ಕೆಲವೊಂದು ತೊಂದರೆಗಳಿಂದ ಬಹುಶಃ ಕೆಲವೊಂದು ಗೊಂದಲದಿಂದ ಇಲ್ಲಿ ಸೇರಿರುವ ಜೊತೆಯಲ್ಲಿ ಆಚರಿಸುವಂಥ ಅವರೆಲ್ಲರಿಗೂ ಕೂಡ ನಾವು ಧೈರ್ಯ ತುಂಬಬೇಕು.